ಬಂಟರಯಾನೆ ನಾಡವೆರೆನು ಪ್ರವರ್ಗ ರಡ್ಡು ಏಗು ಸೇರಾವಡು ಅಭಿವೃದ್ಧಿ ನಿಗಮನ ಸ್ಥಾಪಿಸಾದ ನಿಗಮಗ್ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಅನುದಾನನು ಕೊರಡು ಸೇರ್ನಂಚ ಬೇತೆ ಬೇತೆ ಬೇಡಿಕೆలను ಈಡೇರಿಸಾವಡು ಪಂಡದು ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಮಾಲಾಡಿ ಅಜಿತ್ ಕುಮಾರ್ ರೈ ಸುದ್ದಿಗೋಷ್ಠಿಡು ಸರಕಾರನು ಒತ್ತಾಯಿಸಿದರು. ನಾವು ಬಂಟರು ಅಥವಾ ನಾಡವರು 1908ನೇ ಇಸವಿಯಲ್ಲಿ ಬಂಟರ ಸಂಘವನ್ನು ಸ್ಥಾಪಿಸುವಾಗ ಬಂಟರಯಾನೆ ನಾಡವರ ಸಂಘ ಅಂತಲೇ ನಾವು ಸ್ಥಾಪಿಸಿದ್ದೇವೆ. ಆವಾಗ ಯಾವುದೇ ರಿಸರ್ವೇಷನ್ ಇರಲಿಲ್ಲ. ಬಂಟರು ಮತ್ತು ನಾಡವರು ಎಂದರೆ ಒಂದೇ, ಅದರಲ್ಲಿ ಬೇರೆ ಬೇರೆ ಇಲ್ಲ. ಆದರೆ ನಮ್ಮ ಕೇಂದ್ರದ ರಿಸರ್ವೇಷನ್ನಲ್ಲಾಗಲಿ ಪಟ್ಟಿಯಲ್ಲಾಗಲಿ ನಮ್ಮ ಹೆಸರಿಲ್ಲ. ರಾಜ್ಯದ ರಿಸರ್ವೇಷನ್ನಲ್ಲಿ ಬಂಟರನ್ನು 3B ಯಲ್ಲಿ ಸೇರಿಸಿದ್ದಾರೆ. ಇದರಿಂದ ನಮ್ಮನ್ನು 2Aಗೆ ಸೇರಿಸಿ ಅಂತ ಕಳೆದ 60 ವರ್ಷಗಳಿಂದ ನಿಮ್ಮ ಎಲ್ರಿಗೂ ನಾವು ಇದು ಮಾಹಿತಿಯನ್ನು ಕೊಟ್ಟಿದ್ದೇವೆ. 60 ವರ್ಷಗಳಿಂದ ನಮ್ಮ ಹಿರಿಯರು ಅರ್ಜಿಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಆದರೆ ಅದಕ್ಕೆ ಯಾವುದೇ ಮಾನ್ಯತೆ ಸಿಗಲಿಲ್ಲ. 2004ನೇ ಇಸವಿಯಲ್ಲಿ ನಾನು ಸಂಘದ ಅಧ್ಯಕ್ಷನಾದೆ. ಆ ಸಂದರ್ಭದಲ್ಲಿ ಹಿಂದುಳಿದ ಆಯೋಗವು ಮಂಗಳೂರಿಗೆ ಬರುತ್ತದೆ. ನಮ್ಮ ಸಂಘದ ಪರವಾಗಿ ನಮ್ಮ ಮನವಿಯನ್ನು ಕೊಡಬೇಕೆಂದು ಕೇಳಿಕೊಂಡಾಗ ರಾಜ್ಯ ಸರ್ಕಾರವು 4 ಹಿಂದುಳಿದ ಆಯೋಗಗಳನ್ನು ರಚಿಸಿತ್ತು. ಅವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ಸ್ವಾಮಿ ಆಯೋಗ, ಹೀಗೆ ಬೇರೆ ಬೇರೆ ಆಯೋಗಗಳನ್ನು ರಚಿಸಿತ್ತು. ಈ ಎಲ್ಲ ಆಯೋಗಗಳ ವರದಿಗಳನ್ನು ಪರಿಶೀಲಿಸಿ ಆನಂತರ ನಮ್ಮ ಬಂಟರು ಸರ್ಕಾರ ಉದ್ಯೋಗದಲ್ಲಿ ಕರ್ನಾಟಕ ಸರ್ಕಾರ ಬಂದ ನಂತರ ಅಂದರೆ 1956ನ ನಂತರ 2000ವರೆಗೆ ಬಂಟರ ಪ್ರಾತಿನಿಧ್ಯ ಸರ್ಕಾರ ಅಥವಾ ಅರೆ ಸರ್ಕಾರಿ ರಂಗದಲ್ಲಿ ಎಷ್ಟು ಇದೆ ಅಂತ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ 1956ನೇ ಇಸವಿಯಿಂದ 2004ನೇ ಇಸವಿಗೆ ನಮ್ಮ ಅಲ್ಲಿ ಪ್ರಾತಿನಿಧ್ಯ ಅಂದರೆ ಬಂಟರು ಉದ್ಯೋಗದಲ್ಲಿ 80% ಕಡಿಮೆ ಆಗಿದೆ. 80% ಬಂಟರು ಅತ್ಯಲ್ಪ ಸಮಯದಲ್ಲಿ ಕಡಿಮೆ ಆಗಲು ಸರ್ಕಾರಿ ಉದ್ಯೋಗದಲ್ಲಿ ಕಾರಣವೇನೆಂದರೆ ಮುಖ್ಯ ಒಂದು ರಿಸರ್ವೇಷನ್ ಮತ್ತು ಬೇರೆ ಸರ್ಕಾರಿ ಪಾಲಿಸಿಗಳು. ಆನಂತರ ನಾವು ನಮ್ಮ ಆಗ್ರಹವನ್ನು ಮಂಡಿಸ್ತಾ ಬಂದಿದ್ದೇವೆ. 3-4 ಸಾರಿ ಹಿಂದುಳಿದ ಆಯೋಗಗಳಿಗೆ ಸರ್ಕಾರಕ್ಕೆ ಎಲ್ಲ ಪಾರ್ಟಿಗಳ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಆದರೆ ಇಷ್ಟರವರೆಗೆ ಮಾನ್ಯತೆ ಸಿಕ್ಕಿರಲಿಲ್ಲ. ಈಗ ಎಲ್ಲ ಜಾತಿಗಳಿಗೆ ಒಂದೊಂದು ನಿಗಮ, ಒಂದೊಂದು ಬೇರೆ ಬೇರೆ ಸೌಲಭ್ಯಗಳು ಕಳಿಸಿಕೊಡುವಂಥ ಇದು ಕಾಣ್ತದೆ. ನಮ್ಮ ಬೇಡಿಕೆಗೂ ಒಂದು ಸಕಾರಾತ್ಮಕವಾದ ಒಂದು ಉತ್ತರ ಬರುತ್ತಿರುವಂಥ ಲಕ್ಷಣಗಳು ಕಂಡು ಬಂದಿವೆ. ಆದ ಕಾರಣ ನಾವು ಈಗಾಗಲೇ ಅದಕ್ಕೆ ಮೊದಲೇ ಈ ಸಾರಿ ಸಹ ನಾವು ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ 12 ಬೇಡಿಕೆಗಳು ನಿಮ್ಮ ಕೈಯಲ್ಲಿವೆ. ಆ 12 ಬೇಡಿಕೆಗಳಲ್ಲಿ ಒಂದು ಮುಖ್ಯವಾಗಿ ನಮ್ಮನ್ನು 3B ಯಿಂದ 2Aಗೆ ಸೇರಿಸುವುದು, ನಮ್ಮ ಬಂಟರ ಅಭಿವೃದ್ಧಿ ನಿಗಮವಾಗಿ 500 ಕೋಟಿ ರೂಪಾಯಿಗಳ ಒಂದು ಮೊತ್ತವನ್ನು ನಮಗೆ ಮೀಸಲಾಗಿರುವುದು ಮತ್ತು 10 ಪಾಯಿಂಟ್ಗಳು ಬೇರೆ ಇವೆ. ಆ 10 ಪಾಯಿಂಟ್ಗಳಂದರೆ ಬೇರೆ ಬೇರೆ ವರ್ಗದಲ್ಲಿ ಶೋಷಿತರಾದವರಿಗೆ ಅಥವಾ ಕಷ್ಟದಲ್ಲಿದ್ದವರಿಗೆ ಸರ್ಕಾರದಿಂದ ನೀಡಬೇಕಾದಂಥ ಸೌಲಭ್ಯಗಳನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ನಿಜವಾಗಿ ನೋಡಿದರೆ ಅದು ಬಂಟರಿಗೆ ಮಾತ್ರ ಸೀಮಿತವಲ್ಲ. ಎಲ್ಲ ಜಾತಿ ಮತ ವರ್ಗದಲ್ಲಿ ಅಂಥ ಕ್ಯಾನ್ಸರ್ ಪೀಡಿತರು ಅಥವಾ ಕಿಡ್ನಿ ರೋಗದಿಂದ ಬಳಲುತ್ತಿರೋರು, ಹೃದಯ ರೋಗದಿಂದ ಬಳಲುತ್ತಿರೋರು, ಎಲ್ಲ ರೋಗದಿಂದ ಬಳಲುತ್ತಿರುವಂಥ ಜನರು ತುಂಬ ಮಂದಿ ಇದ್ದಾರೆ. ನಾವು ಖಾಲಿ ಬಂಟರಿಗಾಗಿ ಕೇಳ್ತೇವೆ ಅಂದರೆ ನಾವು ಬಂಟ ಸಂಘವನ್ನು ಪ್ರತಿನಿಧಿಸುತ್ತೇವೆ. ನೀವು ನೋಡಿರಬಹುದು, ನಮ್ಮ ದೇಶವನ್ನು ಎಲ್ಲ ಕಡೆಯಲ್ಲಿ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾರೆ. ಜಾತಿ ಅತಿಯಾದ ರಾಷ್ಟ್ರ ಅಂದರೆ ಹೇಳಲಿಕ್ಕೆ ತಪ್ಪಿಲ್ಲ. ಯಾಕೆಂದರೆ ನಾವು ಜಾತಿ ಬೇಡವೆಂದರೂ ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ನಮ್ಮನ್ನು ಜಾತಿ ಬೇಡುವುದಿಲ್ಲ. ನಾನು ಬಂಟ ಅಲ್ಲ, ನಾನು ಇನ್ನೊಂದು ಜಾತಿಯವಂತ ಅರ್ಜಿ ಕೊಟ್ಟರೆ ನನ್ನ ಮೇಲೆ ಪೊಲೀಸ್ ಕೇಸ್ ಆಗ್ತದೆ, ನನಗೆ ಉದ್ಯೋಗಕ್ಕೆ ಏನೋ ಅವಕಾಶ. ಅದರಿಂದಾಗಿ ಜಾತಿ ನಮ್ಮನ್ನು ಬಿಡುವುದಿಲ್ಲ. ನಮಗೆ ಜಾತಿ ಬೇಡ ಅಂತ ಬಂಟರು ಜಾತಿಯಿಂದ ದೂರ ಹೋಗಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಈ ವ್ಯವಸ್ಥೆ ಮಧ್ಯೆ ನಾವು ಬದುಕುತ್ತಿರುವಾಗ ನಮ್ಮನ್ನು ಇಷ್ಟೊಂದು ಅವಗಣನೆ ಮಾಡ್ತಾ ಇದ್ದಾರೆ. ಇನ್ನು 60 ವರ್ಷಗಳಲ್ಲಿ ನಾವು ಒಂದು ರಿಸರ್ವೇಷನ್ನಲ್ಲಿ 2A ಕೊಡಿ ಅಂತ ಕೇಳಿದಾಗ ನಮ್ಮನ್ನು ಯಾವ ಪ್ರಸ್ತಾಪವನ್ನು ಮಾಡಿಲ್ಲ. ನಮ್ಮ ಕೆಲವು ಕೇಳಿಗಳು ಇಲ್ಲಿ ಒಂದು AB ಶೆಟ್ಟಿ ಇತ್ತು, ಅಷ್ಟು ಚೆಂದ ಇತ್ತು. ಇಡೀ ಜಿಲ್ಲೆಗೆ ನೌಕರಿ ಒದಗಿಸಿಕೊಟ್ಟವರು AB ಶೆಟ್ಟರು. ಬಂಟರಯಾನೆ ಸಂಘವನ್ನು TB ಹಾಸ್ಪಿಟಲ್ ಸ್ಥಾಪಿಸಿದವರು, 3 ಸಾರಿ ಜೈಲಿಗೆ ಹೋದವರು,
ನಮ್ಮ ಜಿಲ್ಲೆಗೆ ದೇಶಕ್ಕೆ ಅನನ್ಯ ಸೇವೆ. ಅವರ ಒಂದು ರಕ್ತವನ್ನೇ ಮುರಿದು ತೆಗೆದು ಬಿಸಾಡಿ ಈಗ ಒಂದು ಮೂಲೆಯಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ. ಅದು ಬಾರದು ಅಂತ ನಾವು ಕೇಳಿಕೊಂಡ ಮೇಲಕ್ಕೆ ಅದಕ್ಕೂ ಸ್ಪಂದಿಸಿದ್ದಾರೆ. ಮುಖ್ಯಮಂತ್ರಿಯವರು ಕಾಗದ ಬರೆದಿದ್ದಾರೆ, ಹೋಮ್ ಮಿನಿಸ್ಟರ್ ಬರೆದಿದ್ದಾರೆ, ನಮ್ಮ MP ಅವರು ಬರೆದಿದ್ದಾರೆ, ಆ ಬಗ್ಗೆ ಸಕಾರಾತ್ಮಕವಾಗಿ ಬರೆದಿದ್ದಾರೆ, MLA ಅವರು ಬರೆದಿದ್ದಾರೆ. ಆದರೆ ಕೆಲವೊಂದು ಶಕ್ತಿಗಳು ಅದನ್ನು ಆಗಲಿಕ್ಕೆ ಬಿಡ್ತಾ ಇಲ್ಲ. ಇದೆಲ್ಲ ತಪ್ಪು. ಇದರಲ್ಲಿ ನಮಗೆ ನ್ಯಾಯ ಒದಗಿಸಬೇಕಂತ ಪತ್ರ ಬರೆದಿದ್ದೇವೆ. ಇದನ್ನು ನಿಮ್ಮ ಮೂಲಕ ಸರ್ಕಾರದ ಗಮನಕ್ಕೆ ಇನ್ನೊಮ್ಮೆ ತರುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮೊನ್ನೆ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಬಂಟ ನಿಗಮ ಸ್ಥಾಪಿಸಿ ಅದಕ್ಕೆ 250 ಕೋಟಿ ರೂಪಾಯಿ ಕೊಡುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಗತಾರ್ಹ. ಕಾಂಗ್ರೆಸ್ ಪಾರ್ಟಿಗೆ ನಮ್ಮ ಧನ್ಯವಾದಗಳು. ಯಾಕೆಂದರೆ ನಾವು ಕೇಳದೆ ಅವರಾಗಿ ಕೊಟ್ಟಿದ್ದಾರೆ. ಈಗ ನಾವು ಕೇಳ್ತಾ ಇದ್ದೇವೆ, ಎಲ್ಲ ಸರ್ಕಾರಗಳು ಕೇಳಿದ್ದೇವೆ. ಈ ಸರ್ಕಾರ ಸಹ ಕೂಡಲೇ ನಮ್ಮ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರುವ ಮೊದಲು ಈ ಬಗ್ಗೆ ನಾವು 12 ಬೇಡಿಕೆಗಳುಂಟು. ಈ 12 ಬೇಡಿಕೆಗಳ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಆದೇಶವನ್ನು ಹೊರಡಿಸಿ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಜರುಗಿಸಬೇಕೆಂದು ನಮ್ಮ ಕೋರಿಕೆಯಾಗಿದೆ. ನಾಡವರಿಗೆ ಕೊಟ್ಟಿದ್ದಾರೆ, ನಾವು ನಾಡವರಲ್ವಾ? 1908ನೇ ಇಸವಿಯಲ್ಲಿ ಮೀಸಲಾತಿ ಇತ್ತ? ಇಲ್ಲ. ಆಗಲೇ ನಾವು ಬಂಟರ ಯಾನೆ ನಾಡವರ ಮಾತ್ರ ಸಂಬಂಧ ಹಾಕ್ಕೊಂಡಿದ್ದೇವೆ. ಆದರೆ ನಾವು ನಾಡವರಂತೆ ನಮಗೆ ಯಾಕೆ ಮೀಸಲಾತಿ ಕೊಡುತ್ತಿಲ್ಲ? ಕೋಲ ಅಲ್ಲಿ ನಾರ್ತ್ ಎಂಡದ ನಾಡವರನ್ನು ಕೊಟ್ಟಿದ್ದಾರೆ. ನಮ್ಮದು ಅವರದ್ದು ಜೀವನ ಶೈಲಿ ಒಂದೇ. ಅಲ್ಲಿ 3 ತಿಂಗಳು ಇದ್ದು ಅಧ್ಯಯನ ಮಾಡಿ ಬಂದಿದ್ದೇವೆ. ಅವರೆಲ್ಲರೂ ನಮಗೆ ರೆಕಮೆಂಡ್ ಮಾಡಿಕೊಟ್ಟಿದ್ದಾರೆ, ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಹೈಕೋರ್ಟ್ ಜಡ್ಮೆಂಟ್ಗಳಾಗೆ. ಆದರೆ ಇದು ಯಾವುದು ಸರ್ಕಾರ ಗಮನಕ್ಕೆ ಬರುತ್ತಿಲ್ಲ. ಈಗ ನೀವು ಗಮನ ಸೆಳೆಯಿರಿ ಅಂತ ನಾವು ಕೇಳೋದು. ಬಂಟ ಸಮಾಜಡ್ 40% ಜನಗಳು ಬಡತನದ ರೇಖೆರ್ದು ತಿರ್ತಿದ್ದು ಕಷ್ಟ ಕಾರ್ಪಣ್ಯದೊಟ್ಟಿಗೆ ದಿನಾಲ ದುಃಖದ ಜೀವನ ನಡಪೊಂದುಳ್ಳೇರು. ಈ ಬಗೆಟ್ ತಂಗ್ಳುಕೋರ್ನ ಕೆಲವು ಮನವಿಲೆಗ್ ಈ ದುಂಬುಲ ಆಡಳಿತ ರೀತಿನ ಮಾತಾ ಸರ್ಕಾರಲ ಒವ್ವೇ ಗಮನ ಕೊಡ್ತಿಜಿ. ತಂಗ್ಳನ ಬಗೆಟ್ ತಾರತಮ್ಯದ ಧೋರಣೆನ ಅನುಸರಿಸಾಯನಿರ್ದಾತ್ರ ವಿದ್ಯೆ, ಬೇಲೆ, ಬಡ್ತಿ, ಉದ್ಯಮ, ರಾಜಕೀಯ ಬೊಕ್ಕ ಬೇತೆ ಕೆಲವು ಕ್ಷೇತ್ರಡ್ ಬಂಟ ಸಮಾಜ ಬಾಂಧವ್ಯರು ಅವಕಾಶ ವಂಚಿತರಾಪ್ಲಕ ಆತಂಡು. ಅಂಚನೆ ಕಷ್ಟ ನಷ್ಟಲೆಗ್ ಒಳಗಾತಿರ್ಪಣದು ಅಜಿತ್ ಕುಮಾರ್ ರೈ ಮಾಲಾಡಿ ತೆರಿಪಾಯರು. ಸಮಾಜದಲ್ಲಿ 40%ಕ್ಕಿಂತಲೂ ಹೆಚ್ಚು ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಕಷ್ಟದಲ್ಲಿದ್ದಾರೆ, 2 ಹೊತ್ತಿನ ಊಟಕ್ಕಿಲ್ಲದಿದ್ದಾರೆ ಅಂತ ನಮಗೆ ಗೊತ್ತುಂಟು. ಆದರೆ ಅದು ಹೊರಗೆ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ನಮ್ಮವರು ಹೆಚ್ಚಿನವರು ಒಂದು 50% ಜನ ಸರಿ ಇದ್ದವರು ಒಳ್ಳೆ ಅಂಗಿ ಬಟ್ಟೆ ಹಾಕೊಂಡು ಹೊರಗೆ ಬರ್ತಾರೆ. ಬಾಕಿ ಒಳಗಿದ್ದವರದ್ದು ಕಷ್ಟ ಯಾರಿಗೂ ಗೊತ್ತಾಗುವುದಿಲ್ಲ. ಅವರು ನಿತ್ಯ ನಿರಂತರವಾಗಿ 2 ಹೊತ್ತಿನ ಊಟಕ್ಕಿಲ್ಲದೆ, ಸರಿಯಾಗಿ ಬಟ್ಟೆ ಹಾಕ್ಲಿಕ್ಕಿಲ್ಲದೆ ಅಂತ ಒಂದು ಸಂಕಷ್ಟದಲ್ಲಿ ಅವರು ವಿದ್ಯೆಗಳಿದ್ದಾರೆ. ನಿಮಗೆ ಹೇಳಬಾರ್ದು, ಆದರೆ ನಿತ್ಯ ಸಾವಿರಾರು ಮಂದಿ ನಮಗೆ ಊಟಕ್ಕಿಲ್ಲ, ನಮಗೆ ಬಟ್ಟೆಗಿಲ್ಲ, ನಮಗೆ ಬಸ್ಸಿಗಿಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಸೌಕರ್ಯಗಳಿಲ್ಲ, ಇಂಥ ಮದ್ದಿಗೆ ಹಣ ಇಲ್ಲ, ಮತ್ತು ಕ್ಯಾನ್ಸರ್, ಹೃದಯ ರೋಗ, ಕಿಡ್ನಿ ವೈಫಲ್ಯದ ಒಂದು ಅರ್ಜಿಗಳು ದಿವಸಕ್ಕೆ ಎಷ್ಟು ಬರುತ್ತವೆ. ಅದನ್ನು ಕೊಡುವಂಥ ತಾಕತ್ತು ಬಂಟ್ ಸಂಘದ ಹತ್ರ ಇಲ್ಲ. ಅಂತ ಒಂದು ಸಂಪನ್ಮೂಲಗಳು ನಮ್ಮ ಹತ್ರ ಇಲ್ಲ. ಅಷ್ಟು ಜನರ ಕೇಳಿಕೆಯನ್ನು ಬೀಳಲು ಸಾಧ್ಯ. ಅದರಿಂದಾಗಿ ಈ ಕೆಲಸ ಯಾರು ಮಾಡಬೇಕಾದದ್ದು? ಸರ್ಕಾರ ಮಾಡಬೇಕಾದದ್ದು. ನಾವು ಅವರನ್ನು ಚುನಾಯಿಸಿ ಕಳಿಸಿದ್ದು ಸರ್ಕಾರನ ಅದಕ್ಕಾಗಿ. ನಮ್ಮ ಸಮಾಜವಾಗಿ ಯಾವ ಸಮಾಜ, ಇದರಲ್ಲಿ ನಾನು ಜಾತಿಯ ವ್ಯವಸ್ಥೆಯನ್ನು ಎತ್ತಿ ಹೇಳುವುದಿಲ್ಲ. ಯಾಕೆಂದ್ರೆ ಈಗಾಗಲೇ ಹೇಳಿದ್ದೇನೆ, ಈ 8 ಪಾಯಿಂಟ್ನಲ್ಲಿ 7 ಪಾಯಿಂಟ್ ಮಾತ್ರ ನಮ್ಮ 3 ಪಾಯಿಂಟ್ ಜಾತಿಗೆ ಸೀಮಿತವಾಗಿ, ಬಾಕಿ ಎಲ್ಲರಿಗೂ ಅದು ಅನ್ವಯ ಆಗ್ತದೆ. ಎಲ್ಲಾ ಜಾತಿಯಲ್ಲೂ ಕಷ್ಟದಲ್ಲಿದ್ದಾರೆ, ಎಲ್ಲಾ ಜಾತಿಯಲ್ಲೂ ಕ್ಯಾನ್ಸರ್ನವರಿದ್ದಾರೆ, ಎಲ್ಲಾ ಜಾತಿಯ ಹೃದ್ರೋಗಿಗಳು, ಅವರಿಗೆ ನೆರವು ಬೇಡವಾ? ಸೊ ಒಟ್ಟಾಗಿ ದನಿ ಎತ್ತಲಿ ಎಲ್ಲರೂ. ನಾವು ನಮ್ಮ ಸಮುದಾಯದವರು ದನಿ ಎತ್ತಬೇಕಂತ ಹೇಳುವುದಿಲ್ಲ. ನಮ್ಮ ಕಷ್ಟವನ್ನು ಮನವರಿಕೆ ಮಾಡಿಕೊಂಡು ಆಡಳಿತಾರೂಢ ಪಕ್ಷಗಳು ಈ ಬಗ್ಗೆ ಗಮನ ಕೊಡಲಿ ಅಂತ ನಾವು ಕೇಳೋದು. ನಮಗೆ ಎಲ್ಲಿಯೂ ಸಮಸ್ಯೆಗಳು ಈಡೇರಿದ ಬಗ್ಗೆ ಭರವಸೆಗಳು ಸಿಕ್ಕಿದ್ದಲ್ಲದೆ ಈಡೇರಿದ ಬಗ್ಗೆ ಯಾವುದೇ ಆದೇಶಗಳು ಬಂದಂತೂ ಗೊತ್ತಿಲ್ಲ. ಎಲ್ಲ ಸಂಘಟನೆಗಳು ಒಂದೇ, ಎಲ್ಲರ ಉದ್ದೇಶವೂ ಒಂದೇ. ಎಲ್ಲ ನದಿಗಳು ಹರಿಯುವುದು ಸಮುದ್ರದ ಕಡೆಗೆ. ಎಲ್ಲರ ಉದ್ದೇಶವು ಅದು ಬಂಟ ಸಂಘಗಳ ಒಕ್ಕೂಟ ಇರಲಿ, ಅಥವಾ ಬಂಟ್ ಫೌಂಡೇಶನ್ ಇರಲಿ, ಅಥವಾ ಇನ್ನೊಂದು ಸಂಘ ಇರಲಿ, ಕಾಸರಗೋಡು ಬಂಟ್ ಸಂಘ ಇರಲಿ, ಉಲ್ಲಾಲ ಬಂಟ್ ಸಂಘ ಇರಲಿ, ಪ್ರತಿಯೊಬ್ಬರದ್ದು ಆಲೋಚನೆ ಒಂದೇ, ಬೇಡಿಕೆ ಒಂದೇ. ಆದರೆ ಎಲ್ಲರದಕ್ಕೆ
ಪೂರಕವಾಗಿ ವ್ಯವಸ್ಥೆ. ನೀವು ಆದೇಶ ನೋಡಿದ್ದೀರಾ? ಯಾವುದಾದ್ರೂ ಪತ್ರಿಕೆಯಲ್ಲಿ ಆದೇಶ ಬಂದಿದೆ ಅಂತ? ಇಲ್ಲ, ಯಾವ ಪತ್ರಿಕೆಯಲ್ಲಿ ಆದೇಶ ಬಂದಿದ್ದು ನಮಗೆ ಗೊತ್ತಿಲ್ಲ, ಇಷ್ಟವರೆಗೆ ಬಂದದ್ದಿಲ್ಲ. ಅದಕ್ಕಾಗಿ ಕಡೆ ಪಕ್ಷ ಈಗಲಾದರೂ ಮಾಡಿ ಅಂತ ಒತ್ತಾಯ ಪೂರ್ವಕ ಅನಿವಾರ್ಯ ಪರಿಸ್ಥಿತಿ ಇದೆ ಅಂತ ಹೇಳಿದೆ. ಕಡೆ ಪಕ್ಷ ಈ ಇಲೆಕ್ಷನ್ ಸ್ಟಾರ್ಟ್ ಆಗುವ ಕೋಡ್ ಆಫ್ ಕಂಡಕ್ಟ್ ಶುರುವಾಗುವ ಮೊದಲು ಸರ್ಕಾರಕ್ಕೆ ಏನು ಒಂದು ಪೆನ್ನು ಮತ್ತೊಂದು ಕಾಗದ ಅಧಿಕಾರದಲ್ಲಿರುವವರಿಗೆ ಒಂದು ದಸ್ತತ್ತಾಗಿ ಕೆಳಗಿರುವವರಿಗೆ ಕಳಿಸಿಕೊಡುವುದು, ಇದನ್ನು ಈಡೇರಿಸಿ ಅಂತ. ಅದನ್ನು ಮಾಡಲಿಕ್ಕೆ ಅವರು ಮನಸ್ಸು ಮಾಡಿದ್ರೆ ಆಗುತ್ತದೆ. ಇದರಲ್ಲಿ ಅದು ಸಂಘಟನೆ ಇದು ಸಂಘಟನೆ ಅಂತ ಯಾವ ಭೇದ ಭಾವಗಳಿಲ್ಲ. ನಾವೆಲ್ಲರೂ ಒಟ್ಟಾಗಿ ಇದನ್ನು ನಾವು ವಿದ್ಯಾವಂತ ನಿರುದ್ಯೋಗಿಲೆಗ್ ಮಾಸಿಕ 5,000 ಸಗಾಯಧನ ಮಂಜೂರು ಮಲ್ಪೊಡು. 30 ವರ್ಷ ಆಯಿನ ಅವಿವಾಹಿತ ಪೊಂಜೋಕ್ಲೆಗ್ ಸಗಾಯಧನ ಕೊರಡು. ಎಬಿ ಶೆಟ್ಟಿ ವೃತ್ತನು ದುಂಬಿತ್ತಿನ ಜಾಗೆಡೆ ಮಲ್ಲ ಬೊಕ್ಕ ಆಕರ್ಷಕವಾದ ನಿರ್ಮಿಸಾವಡ್ ಪಂಡದು ಒತ್ತಾಯಿಸಾಯಿರು. ನಾವು ಡಿಸಿ ಅವರ ಮನೆಗೆ ಹೋಗಿ ಎಬಿ ಶೆಟ್ಟಿ ಸರ್ಕಲ್ ಅನ್ನು ಒಡೆದು ಹಾಗೆ ಇಲ್ಲಿ ಇಷ್ಟೆಲ್ಲ ಸರ್ಕಲ್ ಆಗಲಾಗಿ ಹೊಸ್ತಾಗಿವೆ. ಅಲ್ಲಿ ನೋಡಿ ಬೇರೆ ಬೇರೆ ನಮ್ಮ ಸಮುದಾಯದ ಉನ್ನತ ವ್ಯಕ್ತಿಗಳ ಸರ್ಕಲ್ ಆಗಿದೆ, ಹೆಸರು ವ್ಯಕ್ತಿಗಳ ಉನ್ನತ ವ್ಯಕ್ತಿಗಳ ಸರ್ಕಲ್ ಆಗಿದೆ. ಎಬಿ ಶೆಟ್ಟಿರು ಒಂದು ಉನ್ನತ ವ್ಯಕ್ತಿ. ಟಿಬಿ ಹಾಸ್ಪಿಟಲ್ ಲಕ್ಷಾಂತರ ಮಂದಿ ಟಿಬಿಯಿಂದ ಸಾಯ್ತಿದ್ರು. ಅದು ಕಾರಣ ಅವರು ಸ್ಥಾಪನೆ ಆಗಲಿಕ್ಕೆ, ವಿಜಯನಗರ ಕಾರಣ ಆಗಲಿಕ್ಕೆ ಅವರು, ಬನ್ಸಂಘ ಸ್ಥಾಪನೆ ಆಗಲಿಕ್ಕೆ ಕಾರಣ ಅವರು, ಹಲವಾರು ಉದ್ಯಮಗಳು ಸ್ಥಾಪನೆ ಆಗಲಿಕ್ಕೆ ಕಾರಣ ಅವರು, 3 ಸಾರಿ ಜೈಲಿಗೆ ಹೋಗಿ 4 ಸಾರಿ ಮಂತ್ರಿ ಆದವರು. ಅವರ ಹೆಸರಿನಲ್ಲಿ ವಿಜಯ ಬ್ಯಾಂಕ್ ಅನ್ನು ನಮ್ಮ ಕೈಯಿಂದ ಕಿತ್ಕೊಂಡು, ನಮ್ಮನ್ನು ಎಲ್ಲದೂ ಕಿತ್ತುಕೊಂಡದ್ದೇ. ಆದ್ರೆ ನಾವು ದೊಡ್ಡವರು ಕಿತ್ತುಕೊಂಡದ್ದು ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ನಮ್ಮದನ್ನು. ಎಬಿ ಶೆಟ್ಟಿ ಸರ್ಕಲ್ ಅನ್ನು ಹೊಡೆದು ಹಾಕಿದ್ದನ್ನು ನೀವು ಎಲ್ಲ ಹೈಲೈಟ್ ಮಾಡಿದ್ದೇನೆ ಪ್ರಶ್ನವರು. ನಿಮಗೆ ಧನ್ಯವಾದ, ಕೃತಜ್ಞತೆಗಳು. ಲಾಸ್ಟ್ ಟೈಮ್ ನಾನು ಕರೆದ ಸಭೆಯ ಮೀಟಿಂಗ್ನಲ್ಲಿ ನೀವು ಅದನ್ನು ಧನ್ಯವಾದ ಮಾಡಿ. ಆದರೆ ಈಗ ಅಲ್ಲಲ್ಲಿ ಒಂದು ತೇಪೆ ಆಗ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಪುನಃ ಪತ್ರ ಬರ್ತೀವಿ. ಮುಖ್ಯಮಂತ್ರಿಯವರು ಸ್ಪಂದಿಸಿದ್ದಾರೆ, ನಳಿನ್ ಕುಮಾರ್ ಕಟೀಲ್ ಸ್ಪಂದಿಸಿದ್ದಾರೆ, ಬಾಕಿಯವರು ಎಲ್ಲ ಪ್ರತಿದ್ದಾರೆ. ಆದರೆ ಆ ಕಾರ್ಯ ಇನ್ನೂ ಆಗುತ್ತಿಲ್ಲ. ಎಲ್ಲೋ ಒಂದು ಕೋಣೆಯಲ್ಲಿ ನಾಯಿ ಹೆಣ್ಣಿಗಳು ಮಲಗುವ ಜಾಗದಲ್ಲಿ ನಮ್ಮ ಎಬಿ ಶೆಟ್ಟಿ ಒಂದು ಬೋರ್ಡನ್ನು ಮತ್ತು ಬ್ಯಾಂಕಿನ ಬೋರ್ಡನ್ನು ಹಾಕೊಂಡು ಅಂತ ಅವಮಾನ ನಮಗೆ ಮಾಡುವುದು ಬೇಡ. ಎಬಿ ಶೆಟ್ಟಿ ಹೆಸರನ್ನು ಹಾಕದಿದ್ದರೂ ತೊಂದರೆ ಇಲ್ಲ, ಆಗುತ್ತಿದ್ದರೆ ಮೊದಲಿದ್ದ ಜಾಗದಲ್ಲಿ ಅಷ್ಟೇ ಚಂದವಾಗಿ ಆಗಬೇಕೆಂದು ನಮ್ಮ ಬಂಟರಯಾನೆ ನಾಡವರ ಮಾತೃ ಸಂಘದ ಜೊತೆ ಕಾರ್ಯದರ್ಶಿ ಸಂಪಿಗೇಡಿ ಸಂಜೀವ ಶೆಟ್ಟಿ, ಕೋಶಾಧಿಕಾರಿ ಸಿಎ ರಾಮಮೋಹನ್ ರೈ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.